ಅವಳನ್ನು ತುಂಬಾ ಪ್ರೀತಿ ಮಾಡುದು ಯಾಕಂದ್ರೆ ಅವಳಿಗೆ ಒಂದು ಅವಳದು ಸರಳ ವ್ಯಕ್ತಿತ್ವ, ಸಿಂಪ್ಲಿಸಿಟಿ. ಒಂದು ಎಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ಅವಳಿಗೆ ಒಂದು ಆಟಿಟ್ಯೂಡ್ ಇಲ್ಲ. ನೀವು ನೋಡಿಯೇ ಇರ್ಬೋದು, ಒಂದು ಚೂರು ಗತ್ತಿಲ್ಲ. ಕೆಲವರಿಗೆ ಒಂದು ಚೂರು ಬಂದ್ರೆ ಕೂಡ ಉಂಟಲ್ಲ ಭಯಂಕರ ಶೋಫ್ ಎಲ್ಲ. ಆದ್ರೆ ಈ ಹುಡುಗಿ ಹಾಗೆ ಅಲ್ಲ. ಅವಳು ವಿಕಾಸನ್ನು ಫಸ್ಟ್ ಹೇಳಿದಾಳೆ, ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿ ವಿಕಾಸ್ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾನೆ ಅಂತ ಹೇಳಿ. ಮತ್ತೆ ವಿಕಾಸನ್ನು ಕೂಡ ನೀವು ಅವಳ ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು, ತುಂಬಾ ಸಿಂಪಲ್. ನನ್ನ ಮನೆಗೆ ಒಂದು ಕರೆದು ಅವಳಿಗೆ ಒಂದು ಅವಳ ಇಷ್ಟದ ಮೀನನ್ನು ಬಡಿಸಿ ನಾನು ಹಾಕ್ತೇನೆ. ಅಜ್ಜಗ ಹಚ್ಚಿದ ಬಜ್ಜಿ ಕೂರಂಗಿಲ್ಲಾನು ಮೂಲೆ ಪದವಿನಂಗಡದ ಕೊರಗಜ್ಜನ ಪಟ್ಟೆ ಅಲ್ಪ ಹಂಚಿದಿದ್ದು ಕೈ ತಿದ್ದು ಮುಲ್ಪನೆ ಬಿದಡೊಂದು ಲೆಂಕಲು ಮಸ್ತ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಸೌಖ್ಯ ಅಂತ ಭಾವಿಸ್ತೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಟ್ಲ ಫ್ಯಾಮಿಲಿ ಬ್ಲಾಗ್ಸ್. ಮೊದಲೆಲ್ಲ ನಾನು ಅಡಿಗೆ ಕೋಣೆಯಲ್ಲಿ ಮಾತನಾಡ್ತಿದ್ದೆ. ತುಂಬಾ ಮಂದಿ ನೋಡ್ತಾ, ಹಳೆ ನನ್ನ ಸಬ್ಸ್ಕ್ರೈಬರ್ ಎಲ್ಲ ನೋಡ್ತಾ ಇರ್ಬೋದು, ಅಡಿಗೆ ಕೋಣೆಯಲ್ಲಿ ಮಾತನಾಡೋದು, ಅಡಿಗೆ ಮಾಡೋದೆಲ್ಲ ಇತ್ತು. ಮತ್ತೆ ತುಂಬಾ ಮಂದಿ ನಂಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಏನಂದ್ರೆ ಕನ್ನಡದಲ್ಲಿ ಕೂಡ ಮಾಡಿ ಅಂತ ಹೇಳಿ. ಹಾಗೆ ಅವರ ರಿಕ್ವೆಸ್ಟ್ ಮೇರೆಗೆ ನಾನು ಕನ್ನಡದಲ್ಲಿ ಕೂಡ, ನನ್ನದು ಇನ್ನು ಈ ಚಾನಲ್ ಅಲ್ಲಿ ಕನ್ನಡ ಮತ್ತು ತುಳು ಎರಡು ಮಿಕ್ಸ್ ಆಗಿ ಬರ್ತದೆ. ಹಾಗೆ ಇವತ್ತು ನಾನು ಕನ್ನಡದಲ್ಲಿ ಮಾತನಾಡ್ತಿದ್ದೇನೆ, ಯಾಕಂದ್ರೆ ಭಾಷೆ ಎಲ್ರಿಗೂ ಅರ್ಥ ಆಗ್ಲಿ ಅಂತ ಹೇಳಿ. ಹಾಗೆ ಇವತ್ತು ಇದೊಂದು ಸಣ್ಣದು ವ್ಲಾಗ್. ಏನಂದ್ರೆ ಸ್ಪೆಷಾಲಿಟಿ, ಈಗ ನಾವೊಂದು ಮೀನ್ ತರಲಿಕ್ಕೆ ಹೋಗ್ತಾ ಇದ್ದೇವೆ. ಅಂದ್ರೆ ಚಿಕನ್ ಮಟನ್ ಎಲ್ಲ ತಿಂದು ಸಾಕಾಗಿದೆ ನಂಗೆ. ಹಾಗೆ ಮೀನಲ್ಲಿ ಆದ್ರೆ ಒಂದು ಎಷ್ಟು ಸಹ ಊಟ ಮಾಡ್ಬೋದು, ಒಂದು ಗಮ್ಮದ ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಹಾಗೆ ನಂಗೆ ತುಂಬಾ ಮೀನ್ ಇಷ್ಟ. ಅದೇ ರೀತಿ ನಿಮ್ಗೆ ಗೊತ್ತಿರ್ಬೋದು ಯಾರಿಗೆ ಮೀನ್ ಇಷ್ಟ ಅಂತ. ಎಸ್, ನಿಮ್ಮ ಅಂದಾಜು ಪ್ರಕಾರ ಕರೆಕ್ಟ್ ಗೆಸ್. ಯಾಕಂದ್ರೆ ರಕ್ಷಿತಾ ಶೆಟ್ಟಿಗೆ ಕೂಡ ಮೀನ್ ಅಂದ್ರೆ ತುಂಬಾ ಇಷ್ಟ. ಅವಳು ಬಿಗ್ ಬಾಸ್ ಅಲ್ಲಿ ಕೂಡ ಹಾಗೇನೆ ಹೇಳ್ತಾ ಇದ್ರು, ಮೀನ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಹೇಳಿ. ಹಾಗೆ ಮತ್ತೆ ಎಲ್ರಿಗೂ, ನಮ್ಮ ಕರಾವಳಿ ಜನರಿಗೆ ಹೆಚ್ಚಿನವರಿಗೆ ಮೀನ್ ಅಂದ್ರೆ ತುಂಬಾ ಇಷ್ಟ ಇರ್ತದೆ. ಹಾಗೆ ಮತ್ತೆ ಇನ್ನೊಂದು ಏನಂದ್ರೆ ಸರ್ಪ್ರೈಸ್ ಕೂಡ ನಾನು ಹೇಳ್ತಿದ್ದೇನೆ, ಅದು ನಾನು ಆನ್ ದ ವೇ ಹೋಗುವಾಗ ಹೇಳ್ತೇನೆ. ಓಕೆ, ಮೊದಲೇ ಹೇಳಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಕೂಡ ಬರುದಿಲ್ಲ ಏನಂತ ಹೇಳಿ. ನಿಮ್ಗೆ ತಮ್ಮನೇಲಿ ನೋಡಿದ್ರೆ ಗೊತ್ತಾಗ್ಬೋದು ವಿಷಯ ಏನಂತ ಹೇಳಿ. ಓಕೆ, ನನ್ನದೀಗ ಒಂದು ಅನ್ನ ಆಗಿದೆ, ಇನ್ನೊಂದು ಸಾರು ಮಾಡ್ಲಿಕ್ಕೆ. ನಿನ್ನೆ ಒಂದು ಇವರು ಚಿಕನ್ ತಂದಿದ್ರು, ಹಾಗೆ ಕಬಾಬ್ ಮಾಡಿದ್ದೆ ಮತ್ತೆ ಟೊಮೆಟೊ ಸಾರು ಮಾಡಿದ್ದೆ. ಸ್ವಲ್ಪ ಚಿಕನ್ ಉಳಿದಿದೆ, ಅದು ನನ್ನ ದೊಡ್ಡ ಮಗ ಮೀನು ತಿನ್ನುದಿಲ್ಲ, ಅವನಿಗೋಸ್ಕರ ನಾನು ಇವತ್ತು ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಗೆ ಮೂವರಿಗೆ ಮೀನ್ ಅಂದ್ರೆ ಇಷ್ಟ, ಸೋನಿಗೆ, ನಂಗೆ ಮತ್ತೆ ನನ್ನ ಗಂಡನಿಗೆ. ಹಾಗೆ ಮೀನ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೇವೆ. ಮೀನ್ ಮಾರ್ಕೆಟ್ ಯಾರದಂತೂ ಕೂಡ ಹೇಳ್ತೇನೆ, ಅವರು ನನ್ನದೊಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್. ಹಾಗೆ ಅವರದೇ ಫಿಶ್ ಮಾರ್ಕೆಟ್ಗೆ ಕೂಡ ಹೋಗ್ತಾ ಇದ್ದೇನೆ. ಓಕೆ, ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಗೆ ನನ್ನದೊಂದು ಮೀನ್ ತರ ಎಂತೆಲ್ಲ ತಗೊಳ್ತೇನೆ, ಇವತ್ತಿದು ಸಣ್ಣದು ಬ್ಲಾಗ್. ಓಕೆ, ಚಲೋ. ಏ ಬಬ್ಲು 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 ಬಬ್ಲು, ನಮ್ಮ ಓಡಿ ಪಪ್ಪಿನಿ, ಒದೆ ಪಪ್ಪಿನಿ. ಇವನ ಮುಖದಲ್ಲೆಲ್ಲ ಕೊಟ್ಟ ಫುಡ್ ಉಂಟಲ್ಲ, ಎಲ್ಲ ಮೀಸೆಯಲ್ಲಿ ಮಾಡ್ತಾರೆ ನೋಡಿ. ಬಬ್ಲು, ಏ ಬಬ್ಲು, ನಮ್ಮ ಓದಿ ಪಪ್ಪಿನಿ ಬಾಬಾ, ಓದಿ ಪಪ್ಪಿನಿ, ಓದಿ ಒಲಿ ಓದಿ ಒಲಿ, ಬಲಿ 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 ಬಾಬಾ, ಇಂಚಿ ಬಲಿ, ಓದಿ ಪಪ್ಪಿನಿ ನಮ್ಮ. ಅಲ್ಲ 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 ಬಾಬು, ಓದಿ ಪಪ್ಪಿನಿ ನಮ್ಮ, ಓದಿ ಪಪ್ಪಿನಿ ನಮ್ಮ. ಮಿಮ್ಮಿ ಕಂದೆ ಪೋಪಿನಿ ಆಂಡ ಇರಗ ಮಿಮ್ಮಿ ಕೊಲ್ಲ ಪೂಜಿ ಇತ್ತೆ ಬಾ ಬತ್ತೆ. ಓನಿ 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 ಓನಿ. ಅಯ್ಯೋ, ನನ್ನ ಕೂದಲು ಕಚ್ತಾ ನೋಡಿ. ಇವನು ಜಾಸ್ತಿ ಸೋನು ಅದ್ರ ಜೊತೆ ಆಟ ಆಡ್ತಾ ಇರ್ತಾನೆ. ಬಲಿ ಬಲಿಯಪ್ಪ, ಬಲಿ ಬಾಬಾ. ಇವನು ಜಾಸ್ತಿ ಆಟ ಆಡೋದು ಸೋನು. ಬೆಳಗ್ಗೆ ನಮ್ಮನ್ನೆಲ್ಲ ಎಚ್ಚರ ಮಾಡಿಸ್ತದೆ. ಎಲ್ಲರಮ್ಮ ಇಡ್ಬೇಕಂತಿಲ್ಲ, ಒಂದು 5:30ಗೆ ಸ್ಟಾರ್ಟ್ ಮಾಡ್ತೇವೆ, ಕುಯ್ 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 ಅಂತ ಹೇಳಿಕೆ. ಅದಮೇ ಸೋನು ಇವನು ಜಾಸ್ತಿ ಆಟ ಆಡ್ತಿರ್ತಾನೆ. ಅವನಿಗೀಗ ಮತ್ತೆಂತ ಗೊತ್ತಾ, ನಾವು ಹೊರಗಡೆ ಹೋಗುವಾಗ ಅವನಿಗೆ ಗೊತ್ತಾಗ್ತದೆ ನಾವು ಹೊರಗಡೆ ಹೋಗ್ತಾ ಇದ್ದೇವೆ ಅಂತ ಹೇಳಿ. ಮತ್ತೆ ಅವನಿಗೀಗ ಸದ್ಯಕ್ಕೆ ಹೊರಗಡೆ ಹೋಗುವಾಗ ಎಲ್ಲ ಹಾರ್ತಾನೆ ಅಂತ ಹೇಳಿ ನಾವು ಕೇಜಿ ತಂದಿದ್ದೇವೆ. ಅದರಲ್ಲಿ ಹಾಕೋದಿಲ್ಲ ನಾವು ಇಡೀ ದಿನ. ಹೊರಗಡೆ ಹೋಗುವಾಗ ಮಾತ್ರ ಅವನ ಸೇಫ್ಟಿಗೆ ಇಡ್ತೇವೆ, ಮನೆಯಲ್ಲಿ ಫುಲ್ಲು ಫ್ರೀಡಮೇ ಇಡ್ತೇವೆ. ಹಾಗೆ ಅವನು ಹೋಗುವ ಅಂದಾಜಿದ್ರೆ ಅವನೇ ಹೋಗಿ ಅದರ ಒಳಗಡೆ ಹೋಗ್ತಾನೆ. ಇಲ್ಲದಿದ್ದರೆ ನಾವು ಅದರ ಒಳಗಡೆ ಹೋಗಿ ಹೇಳಿದ್ರೆ ಕೂತ್ಕೊಳ್ಳೋದಿಲ್ಲ. ನಾವೆಲ್ಲ ಹೊರಡುವಾಗ ಅವನಿಗೆ ಅಂದಾಜಾಗ್ತದೆ. ಈಗ ಒಂದು 60 ಡೇಸ್ ಕಂಪ್ಲೀಟ್ ಆಯ್ತು ಅವನಿಗೆ, 2 ಮಂತ್ಸ್ ಆಗ್ತದೆ ಅಥವಾ ಬಲ್ಲೆ. ಹಾಗೆ ಮತ್ತೆ ಎಲ್ಲವನ್ನು ಇದು ಮಾಡಲಿಕ್ಕೆಲ್ಲ, ಫುಡ್ ಎಲ್ಲ ಇಡೀ ಕೊಡಲಿಕ್ಕೆಲ್ಲ, ಮಗು ಅಲ್ಲ ಈಗ. ಹಾಗೆ ಎಲ್ಲ ಅವನಿಗೆ ಗ್ರೈಂಡ್ ಮಾಡಿ ಕೊಡಬೇಕು, ಅದರದ್ದೇ ಒಂದು ಫುಡ್ ಎಲ್ಲ ಇದೆ. ಹಾಗೆ ಮತ್ತೆ ನೋಡಿ ಮುಖ ಎಲ್ಲ ನೋಡಿ ಹೇಗೆ ಇದು ಮಾಡಿ ಬಿಟ್ಟಿದೆ ನೋಡಿ ಎಲ್ಲ ಫುಡ್. ಬಾಬಾ ಈಚೆಡು ಬರೋ ಮಂತಿದ್ದಾರೆ ಬಾಬಾ, ಈಚೆಡು ಮಂತಿದ್ದಾರೆ ಎಲ್ಲ ಉಂಟಲ್ಲ. ಹೊರಗಡೆ ಬಿಟ್ಟರೆ ನಾನು ಒಂದೊಂದ್ಸಲ ಗಾಳಿ ಬರಲಿ ಅಂತ ಹೇಳಿ ನಮ್ಮದು ಗ್ಯಾಲರಿದು ಬಾಗಿಲು ತೆಗೆದ್ರೆ ಹೊರಗಡೆ ಹೋಗ್ತಾನೆ. ಅಲ್ಲಿ ಹೋಗಿ ಪಚ ಪಚ ಮಾಡಿ ಎಲ್ಲ ರೋಮದಲ್ಲೆಲ್ಲ ಮಾಡಿದ್ದಾನೆ, ಎಲ್ಲ ಇದೆಲ್ಲ ಮಣ್ಣೆಲ್ಲ ಮಾಡಿದ್ದಾನೆ. ಅವನನ್ನು ಹಾಗೆಯೇ ಇದು ವೀಕ್ಲಿ ಒನ್ಸ್ ನಾವು ಇದು ಮಾಡ್ತೇವೆ, ಬಾತ್ ಮಾಡಿಸ್ತೇವೆ.
ಅದನ್ನು ಡೈಲಿ ಬಾತ್ ಮಾಡಿಸುವಾಗ ಇಲ್ಲ, ಯಾಕಂದರೆ ತುಂಬ ಮೈಯೆಲ್ಲ ಕೂದಲಲ್ಲ, ಅದಕ್ಕೆ ಕೂಡ ತುಂಬ ರೂಲ್ಸ್ ಇದೆ. ಹಾಗಾಗಿ ಒಟ್ರಾಸಿ ನಾವು ಸ್ನಾನ ಮಾಡಿಸುವಾಗೂ ಇಲ್ಲ, ಅದಕ್ಕೇ ಸೋಪು ಮತ್ತು ಪೌಡರ್ ಎಲ್ಲ ಇದೆ. ಮತ್ತು ಸ್ನಾನ ಮಾಡಿದ ತಕ್ಷಣ ಅದನ್ನು ಡ್ರೈಯರಲ್ಲಿ ಇದು ಒಣಗಿಸಬೇಕು ಕೂಡ. ನಂದೊಂದು ಹೇರ್ ಡ್ರೈಯರ್ ಇತ್ತು, ಅದನ್ನು ಇವನೇ ಲಗಡಿ ತೆಗೆದದ್ದು, ಸೋನು ಅಥಮೆ ಅವನು ಲಗಡಿ ತೆಗೆದದ್ದು. ಅದರ ನಂತರ ನಾನು ನನ್ನ ಪರ್ಸನಲ್ ಯೂಸ್ಗೆ ಎಂತ ಇಷ್ಟರವರೆಗೆ ನಾನು ಯೂಸ್ ಮಾಡ್ತಿರಲಿಲ್ಲ ಹೇರ್ ಡ್ರೈಯರ್. ಈಗ ಇವನಿಗೋಸ್ಕರ ನಾನು ಮತ್ತೆ ಮೊನ್ನೆ ಹೊಸತು ತಗೊಂಡೆ. ಹಾಗೆ ಈಗ ಒಂದು ಅದೇ ನನಗೆ ಅಂದರೆ ಎಂತ ಗೊತ್ತಾ, ನಮಗೆ ಒಂದು ಬೋರ್ ಆಗುವಾಗ ಮನೆಯಲ್ಲಿ ಇವರು ಎಲ್ಲರೂ ಅವರವರದೇ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಹಾಗಾಗಿ ಇದು ಒಂಥರ ತುಂಬ ಇಮೋಷನಲ್ ಬ್ರೀಡ್ ಇದು ಈ ಶಿಜು. ಯಾಕಂದರೆ ಜಾಸ್ತಿ ಇದು ಬೊಗಳೋದಿಲ್ಲ, ಮತ್ತು ಹೊರಗಡೆ ಎಲ್ಲ ಜಾಸ್ತಿ ಕನೆಕ್ಷನ್ ಇಲ್ಲ, ಮನೆಯೊಳಗಡೆನೇ ಇರುವಂಥ ಒಂದು ಸಾಧು ಪ್ರಾಣಿ. ಹಾಗಾಗಿ ನನಗೆ ತುಂಬ ಇಷ್ಟ. ಮತ್ತು ಒಂಥರ ಅದಕ್ಕೆ ಎಂತ ಗೊತ್ತಾ, ನಾನು ಫಸ್ಟೇ ಹೇಳಿದಾಗೆ ನಾವು ಒಂದು ಚೂರು ಪ್ರೀತಿ ಕೊಟ್ಟರು ಕೂಡ ಉಂಟಲ್ಲ, ಅದು 10ರಷ್ಟು ದುಪ್ಪಟ್ಟು ಪ್ರೀತಿ ಕೊಡ್ತದೆ. ಯಾವುದೇ ಒಂದು ಮೂಕ ಪ್ರಾಣಿಯನ್ನು ನೀವು ಒಂದು ಅನ್ನ ಕೊಟ್ಟು ನೋಡಿ ಅಂತೆ ಎಷ್ಟು ಕೃತಜ್ಞತೆ ಸರ್. ನೋಡಿ, ನನ್ನ ಮನೆಯಲ್ಲಿ ಬಿಗ್ಗೆಸ್ಟ್ ಫ್ಯಾನ್ ಇವ್ರಿ, ನನ್ನ ಗಂಡನೇ. ಪ್ರತಿ ಸಲ ಉಂಟಲ್ಲ ನನ್ನದು ಡ್ಯಾನ್ಸ್ ಇದೇ ವಿಡಿಯೋ ನೋಡ್ತಾ ಇರ್ತಾರೆ. ನನ್ನ ಎದುರುಗಡೆ ಹೊಗಳೋದಿಲ್ಲ ತಾನೇ. ಹೌದು, ಮತ್ತೆ ಬೇರೆಯವರು ನೋಡಿದ್ರೆ ನೀವು ಬೈಯುವುದಿಲ್ವಾ? ಅದಕ್ಕೆ ನನ್ನದು ನೋಡುದ, ನನ್ನದು ಡ್ಯಾನ್ಸ್ ಎಲ್ಲ ಹೀಗೆ ಆಗ್ತದೆ. ಯಾವುದು ನಿಮಗೆ ಇಷ್ಟ ಆಗೋದು ನನ್ನದು ಡ್ಯಾನ್ಸಲ್ಲಿ? ನನ್ನದು ಬ್ಯಾಕ್ ಬೋನ್ ನನ್ನ ಗಂಡನೇ. ಇವರು ಸಪೋರ್ಟ್ ಮಾಡಿದ್ರಿಂದ ನಾನು ಡ್ಯಾನ್ಸ್ ಎಲ್ಲ ಮಾಡ್ತೇನೆ ಅಲ್ವಾ? ನಿಮ್ಮನ್ನು ಜಾಸ್ತಿ ಹೊಗಳಿದ್ರೆ ನಿಮಗೆ ಕೊಂಬು ಬರಲ್ವಾ? ಬರ್ತದ? ಹೋಗುವಲ್ಲ ಮೀನು ಮಾರ್ಕೆಟಿಗೆ. ಬಲ್ಲೆಪ್ಪು ಪೊಯ್ ನಮ್ಮ ಪೊಯ್ ಪೊಯ್ ಬಾಬು ಪೊಯ್ ಬಾಬಾ ಪೊಯ್ ನಮ್ಮ ಫಿಶ್ ಮಾರ್ಕೆಟ್ ಪೊಯ್ ಪಿಚ್ಚು ಕಣ್ಣೇರೆ ಪೊಯ್ ಪಿಚ್ಚು ಕಣ್ಣೇರೆ ಮಿಮ್ಮಿ ಕಣ್ಣೆ ಪೊಯ್ ಬಾಬಾ ಪೊಯ್ 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 ಸೋನುಗು ಪತ್ತರೆ ಪೊಯ್ ನಮ್ಮ ಮಿಮ್ಮಿ ಕಣ್ಣೆ ಪೊಯ್ ಮಿಮ್ಮಿ ಕಣ್ಣೆ ಪೊಯ್ ಬಾಬಾ ಅವೇ ಮಿಮ್ಮಿ ಏರಿಗೆ ಇಷ್ಟ ಇಲ್ಲಾಡು ಸೋನುಗು ಬಕ ಮಮ್ಮಿಗೆ ಬಕ ಇನ್ನ ಡ್ಯಾಡಿಗತ ಈತ ನನ್ನ ಸೋನು ಅವನು ನಮ್ಮ ಬಬ್ಲು ಮಲ್ಲ ಬಕ ಅದೇ ಬಕ ಇರೇಗೆ ಇಷ್ಟ ಇದ್ಯಾ ಮಿಮ್ಮಿ ಮೀನು ಇಷ್ಟ ಇದ್ಯಾ ಬಾಬು ಪೊಯ್ ಪುಟ ಪೊಯ್ ನೋಡಿ. ಅದಕ್ಕೆ ಗೊತ್ತಾಯ್ತು ನೋಡಿ, ಅದು ಒಳಗಡೆ ಹೋಗಿ ಕೂತ್ಕೊಳ್ತದೆ ನೋಡಿ. ಅವನಿಗೆ ಗೊತ್ತಾಯ್ತು ನಾವೀಗ ಹೊರಡ್ತಾ ಇದ್ದೇವೆ ಅಂತೇಳಿ. ನಾನು ಡೋರ್ ಪಾಡು ನೋಡಿ ಕೂತ್ಕೊಳ್ಳಿತ್ತು ನೋಡಿ. ಬಬ್ಲು ಒಯ್ ಬಬ್ಲು ದಾದಾನು ಒಯ್ ಬಬ್ಲು ಬಾಬಾ ನೆತ್ತ ಕೆಜಿ ಇತ್ತೆ ಬರ್ಪುಣದ ಬತ್ತದು ಉಪ್ಪಿತ್ತೆ ಫಸ್ಟ್ ಅವೇನು ಕುಲ್ಲ ಕೆಜಿ ಇತ್ತೆ ಬರ್ಪುಣು ಏನು ಆರ್ಡರ್ ನಂತದೇನು ಟ್ರಾವೆಲರ್ ಕೆಜಿ ಎಲ್ಲ ಒಂದು ಡೋರು ಕೈತಲ್ಲ ಒಂತೆ ಎದುರ್ಕೊಂಡು ನೋಡಪ್ಪು ನೀರು. ಅದರದ್ದು ಕೇಜ್ ನಾನೊಂದು ಆರ್ಡರ್ ಮಾಡಿದ್ದೇನೆ, ಟ್ರಾವೆಲರ್ ಕೇಜ್. ಆವಾಗ ನಮಗೆ ಈ ಟೈಪದು ಕೇಜ್ ಇಟ್ಕೊಳ್ಬೇಕಂತೆಲ್ಲ, ಟ್ರಾವೆಲರ್ ಬ್ಯಾಗಿನಾಗಿ ಇರ್ತದೆ, ಅದು ಒಳ್ಳೆ ಇರ್ತದೆ. ಹಾಗೆ ಅದನ್ನೊಂದು ಆರ್ಡರ್ ಮಾಡಿದ್ದೇನೆ, ಅದು ಇವತ್ತು ಬರ್ತದೆ ಅಮೆಝಾನಿಂದ. ಅದರ ನಂತರ ಒಂದು ಸೂಟ್ಕೇಸಿನಾಗಿ ಅದನ್ನೊಂದು ಪಿಟ್ಟೆಯನ್ನು ಇಟ್ಟುಕೊಂಡು ಹೋಗ್ಬೋದು. ಇದು ಆದರೆ ಹಾಗೆ ಎಲ್ಲ ಇರ್ತದಲ್ಲ. ಅದು ಇದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೇವೆ. ಇದನ್ನು ಮೀನು ತಗೊಳ್ಳುವಾಗ ಉಂಟಲ್ಲ ಮತ್ತು ಆಗ್ತದಲ್ಲ, ಅದಕ್ಕೆ ಹಿಂದ್ಗಡೆ ಡಿಕ್ಕಿ ಹಿಡಿಯೋದಿಲ್ಲ. ಓಕೆ, ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದೇನಂದ್ರೆ ಹೆಚ್ಚಿನವರು ಹೇಳ್ತಾ ಇದ್ರು ಸಬ್ಸ್ಕ್ರೈಬರ್ಸ್, ಮೇಡಮ್ ದಯವಿಟ್ಟು ರಕ್ಷಿತಾ ಶೆಟ್ಟಿ ಜೊತೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳ್ತಾ ಇದ್ರು. ಎಲ್ಲದಕ್ಕೂ ಟೈಮ್ ಕೂಡಿ ಬರ್ಬೇಕಂತೆ. ಈಗ ಪಾಪ ಅವಳು ಬಿಗ್ ಬಾಸ್ನಿಂದ ಹೊರಗೆ ಬಂದದಷ್ಟೇ ಎಲ್ಲ ಕಡೆಯಲ್ಲಿ ಇಂಟರ್ವ್ಯೂಸ್ ಹಾಗೆ ಪ್ರಮೋಷನ್ಸ್ ಎಲ್ಲ ಮಾಡ್ತಾ ಇದ್ದಾಳೆ. ತುಂಬಾ ಬ್ಯುಸಿಯಾಗಿ ಬಿಟ್ಟಿದ್ದಾಳೆ ನಮ್ಮ ಒಂದು ಮುದ್ದು ಹುಡುಗಿ. ಹಾಗೇನೆ ನಾವು ನಮ್ಮದೇ ನೋಡ್ಲಿಕ್ಕೆ ಆಗುದಿಲ್ಲ, ಅವಳದು ಕೂಡ ನೋಡ್ಬೇಕಲ್ಲ. ತುಂಬಾ ಕಡೆಯಲ್ಲಿ ಹೋಗ್ತಾ ಇದ್ದಾಳೆ. ಹಾಗೇನೆ ನೀವು ಕೂಡ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇರ್ಬೋದು. ಹಾಗೇನೆ ನಾನು ಅವಳಿಗೆ ಡೇ 1 ಅವಳು ಎಂಡ್ ಆಗಿ ಬಿಗ್ ಬಾಸ್ ವಿನ್ ಆಗಿ ಬರುವ ತನಕ ನನ್ನದು ಸತತವಾಗಿ ಅವಳಿಗೆ ಸಪೋರ್ಟ್ ಮಾಡಿ ವಿಡಿಯೋ ಬರ್ತಾ ಇತ್ತು. ಹಾಗೇನೆ ನಾನು ಅವಳಿಗೆ ಹೇಗೆ ವೋಟ್ ಮಾಡೋದು ಅಂತ ಕೂಡ ಹೇಳಿದ್ದೆ. ಹಾಗೇನೆ ನನ್ನದೊಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಕೂಡ ಅವಳದೇ ಒಂದು, ನಮ್ಮ ಬಬ್ಲು ಕೂಗ್ತಾ ಇದ್ದಾನೆ, ಅವಳದ ಒಂದು ಯೂಟ್ಯೂಬ್ಗೆ ಹೋಗಿ ಕಮೆಂಟ್ ಕೂಡ ಹಾಕಿದ್ರಂತೆ, ನಿಮಗೆ ಕುಡ್ಲ ಫ್ಯಾಮಿಲಿ ವ್ಲಾಗ್ಸ್ ಯೂಟ್ಯೂಬರ್ ತುಂಬ ಸಪೋರ್ಟ್ ಮಾಡಿದಾಳೆ, ಹಾಗಾಗಿ ಇದು ಮಾಡಿ ಅಂತ ಅವರು ಸಿಕ್ಕಿದ್ರೆ ಒಂದು ವ್ಲಾಗ್ ಮಾಡಿ ಅಂತ ಹಾಕಿದ್ರಂತೆ. ಅದಕ್ಕೆ ಅವಳು ಹೀಗೆ ಕೊಟ್ಟಿದ್ದಾಳಂತೆ. ಅದೇ ರೀತಿ ನಾನು ಕೂಡ ಅವಳನ್ನು ತುಂಬ ಪ್ರೀತಿ ಮಾಡೋದು. ಯಾಕಂದರೆ ಅವಳಿಗೆ ಒಂದು ಅವಳದು ಸರಳ ವ್ಯಕ್ತಿತ್ವ, ಸಿಂಪ್ಲಿಸಿಟಿ.
ಒಂದು ಎಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ಅವಳಿಗೆ ಒಂದು ಆಟಿಟ್ಯೂಡ್ ಇಲ್ಲ. ನೀವು ನೋಡಿಯೇ ಇರ್ಬೋದು, ಒಂದು ಚೂರು ಗತ್ತಿಲ್ಲ. ಕೆಲವರಿಗೆ ಒಂದು ಚೂರು ಬಂದ್ರೆ ಕೂಡ ಉಂಟಲ್ಲ ಭಯಂಕರ ಶೋಫ್ ಎಲ್ಲ ಮಾಡ್ತಾರೆ. ಅಂತ ಹುಡುಗಿ ಅಲ್ಲ ಅವಳು, ಪಾಪ ಸರಳ ವ್ಯಕ್ತಿತ್ವ. ಅವಳು ಕೂಡ ಹೇಳ್ತಾಳೆ, ನಂಗೆ ತುಂಬಾ ಪಾಶ್ ಎಲ್ಲ ನಂಗೆ ಇಷ್ಟ ಇಲ್ಲ, ಮತ್ತೆ ತುಂಬಾ ಜಾಸ್ತಿ ಶೋ ಅಪ್ ಮಾಡೋರ ಒಟ್ಟಿಗೆ ಕೂಡ ಹೋಗುವಾಗ ನಂಗೆ ಅದು ಇಷ್ಟ ಆಗುದಿಲ್ಲ ಅಂತ ಹೇಳಿ. ಹಾಗೆ ಅವಳದೊಂದು ಸರಳ ವ್ಯಕ್ತಿತ್ವ ನಂಗೆ ತುಂಬಾ ಇಷ್ಟ, ಸಿಂಪ್ಲಿಸಿಟಿ. ಮತ್ತೆ ಅಷ್ಟು ಆದ್ರೂ ಕೂಡ ಉಂಟಲ್ಲ ನೋಡಿ, ಒಂದು ಚೂರು ಅವಳಿಗೆ ಇದು ಇಲ್ಲ, ಗತ್ತಿಲ್ಲ. ಅದು ಮೇನ್ ಬೇಕಿದ್ದದು. 6 ಕೇಳದೆ 3 ಕೇಳಿದೆ ಆ ಸ್ಥಾನದಲ್ಲಿ ಇದ್ದಾಳೆ ಅವಳು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಅವಳದು ಖುಷಿಯಾದದ್ದು, ಅವಳೊಂದು ಸಂದರ್ಶನದಲ್ಲಿ ಹೇಳ್ತಾಳೆ, ನನ್ನ ಜೊತೆಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ನಂಗೆ ಸಪೋರ್ಟ್ ಮಾಡಿ ಇದ್ದದ್ದು ವಿಕಾಸ್ ಅಂತ ಹೇಳ್ತಾಳೆ. ಅದು ನಂಗೆ ಮತ್ತಷ್ಟು ಖುಷಿ ಆಯ್ತು. ಯಾಕಂದ್ರೆ ಕೆಲವರು ಒಂದು ಎತ್ತರ ಸ್ಥಾನಕ್ಕೆ ಹೋಗುವಾಗ ನಾವು ನಡೆದು ಬಂದ ದಾರಿಯನ್ನು ಮರೆತಾರೆ. ಯಾರು ನಮ್ಗೆ ಬೆನ್ನೆಲುಬಾಗಿದ್ರು, ಯಾರು ಸಪೋರ್ಟ್ ಮಾಡ್ತಿದ್ರು ಅವರ ಬಗ್ಗೆ ಹೇಳುದಿಲ್ಲ. ಆದ್ರೆ ಈ ಹುಡುಗಿ ಹಾಗೆ ಅಲ್ಲ. ಅವಳು ವಿಕಾಸ್ ಅನ್ನು ಫಸ್ಟ್ ಹೇಳಿದಾಳೆ, ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿ ವಿಕಾಸ್ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾನೆ ಅಂತ ಹೇಳಿ. ಮತ್ತೆ ವಿಕಾಸ್ ಅನ್ನು ಕೂಡ ನೀವು ಅವಳ ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು. ತುಂಬಾ ಸಿಂಪಲ್ ಹುಡುಗ, ತುಂಬಾ ಯಾವುದೇ ಒಂದು ಇದಿಲ್ಲ, ಅವನಿಗೆ ಗತ್ತಿಲ್ಲ. ಮತ್ತೆ ಅವನು ಒಳ್ಳೆ ಹೃದಯದಲ್ಲಿ ಅವಳಿಗೆ ಸಪೋರ್ಟ್ ಮಾಡ್ತಿದ್ದ. ಮತ್ತೆ ಮಾತನಾಡೋದು ಕೂಡ ತುಂಬಾ ಕಮ್ಮಿ. ಆ ಹುಡುಗ ತುಂಬಾ ಇಷ್ಟ ಅವನ ಕೂಡ ನೇಚರ್. ಹಾಗಾಗಿ ಅವಳು ಪ್ರತಿಯೊಂದರಲ್ಲಿ ಕೂಡ ಅವನಿಗೇನೆ ಪ್ರಥಮ ಸ್ಥಾನ ಕೊಟ್ಟಿದ್ದಾಳೆ. ಅದು ನಂಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಕೆಲವರು ಒಂದು ಎತ್ತರ ಸ್ಥಾನಕ್ಕೆ ಹೋಗುವಾಗ ಮರೆತಾರೆ, ಗೊತ್ತಾಯ್ತಾ? ಹಾಗಾಗಿ ನಂಗೆ ತುಂಬಾ ಇಷ್ಟ. ಮತ್ತೆ ಇನ್ನೊಂದು ಏನಂದ್ರೆ, ಟೈಮ್ ಒಂದು ಅವಳದು ಅಜ್ಜಿ ಮನೆ ಪಡುಬಿದ್ರೆಯಲ್ಲಿ ಇರುದು. ಅವಳು ಅಲ್ಲೇ ಬರ್ತಾ ಹೋಗ್ತಾ ಇರ್ತಾಳೆ, ಅಲ್ಲೇ ವ್ಲಾಗ್ ಮಾಡುದು. ಅವಳದೊಂದು ಫಸ್ಟ್ ಇದೊಂದು ವಿಡಿಯೋ ಕೂಡ ಅಲ್ಲೇ ಮಾಡಿದ್ದು. ಕೊರೋನಾ ಟೈಮಲ್ಲಿ ಒಂದು ಮಾವಿನಕಾಯಿದೊಂದು ಮಾಡಿ ಅದೇ ಒಂದು ಫುಲ್ ವೈರಲ್ ಆಗಿತ್ತು. ಹಾಗೆ ಅವಳ ಅಜ್ಜಿ ಮನೆ ಪಡುಬಿದ್ರೆಯಲ್ಲಿ. ಇನ್ನು ಮುಂದಕ್ಕೆ ನಂಗೆ ಒಂದು ಖಂಡಿತವಾಗ್ಲೂ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನನ್ನ ಮನೆಗೆ ಒಂದು ಕರೆದು ಅವಳಿಗೆ ಒಂದು ಅವಳ ಇಷ್ಟದ ಮೀನನ್ನು ಬಡಿಸಿ ನಾನು ಹಾಕ್ತೇನೆ, ನನ್ನದೊಂದು ಮುದ್ದು ಮಗಳಾಗಿ. ತುಂಬಾ ಅಂದ್ರೆ ತುಂಬಾ ನಂಗೆ ಇಷ್ಟ ಕೂಡ. ಹಾಗೆ ಸೊ ಆ ಒಂದು ವಿಡಿಯೋವನ್ನು ಕೂಡ ಖಂಡಿತವಾಗ್ಲೂ ನನ್ನ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ತೇನೆ. ಓಕೆ ನಾವು ಹತ್ರ ಬಂದೇವೆ ಮೀನ್ ಮಾರ್ಕೆಟಿನ ಹತ್ರ. ಏನೆಲ್ಲ ಮೀನ್ ತಗೊಳ್ತೇವೆ ಅಂತ ನೋಡುವ. ಡಿಸ್ಕೋ ಮೀನು ಬೋಡ ಮತ್ತು ಜಂಜಿ ಅವು ಬೋಡು ಬನ್ನಿ. ಎನ್ನ ಯೂಟ್ಯೂಬ್ದ ಸಬ್ಸ್ಕ್ರೈಬರ್ ಅಲ್ಲ. ಫ್ರೆಶ್ ಮೀನು, ಫ್ರೆಶ್ ಬಂಗೋಡೆ ಬೋಡ, ಇಂಚಿನಪುರ ಬೋಡು ಪೂರ ಇಡೀ ಬಲ್ಲಿ ಪದವಿನ ಅಂಗಡಿ ಇಡು ಇಂಚಿನ ಗೊತ್ತು. ನಾನು ಏಪರ ನಾನು ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡಿದ್ದೀರು ಮಾಡೋದೇ ಪೇರು ಆಂಡ ಎನ್ನ ಒಂದು ಮೇಲೆ ಒಂದಿರುತ್ತೆ ಡೀನಾ ಆ್ಯಡ್ ಆಗಿರುತ್ತೆ. ಅಂಚದು ಮಕ್ಕಳಾದಾದ ಗೊತ್ತಿನ ಫಿಶ್ ಡೋರ್ ಡೆಲಿವರಿ ಎಲ್ಲ ಉಂಟು. ಓಕೆ ಎಸ್ ಯಾನಿನಿ ಎಂಕೊಂಜಿ ಡಿಸ್ಕೋ ಮೀನು ತೆತ್ತೊಂಡೆ, ಅಂಚೆನಿ ಒಂಜಿ ಪ್ರಾನ್ಸ್ ತೆತ್ತೊಂಡೆ. ಫಿಶ್ ಶಾಪ್ ಎಂಕ್ಲೆಗೆ ಎನ್ನ ಮಗಕ್ಲ ಎಂಕ್ಲ ಡಿಸ್ಕೋ ಮೀನು ಮಸ್ತ್ ಇಷ್ಟ. ಮತ್ತೊಂದು ಪ್ರಾನ್ಸ್ ಮಂಗಳಾರದು ಒಂದು ತೆತ್ತೊಂಡೆ. ಎಂಕ್ಲ ಮೀನು ಪೂರ ತೆತ್ತೊಂದಾಂಡು ಎನ್ನ ಗಂಡನಿಗೆ ಬೇತೆದಲ್ಲ ಡಿಸ್ಕೋ ಮೀನೆಲ್ಲ ಪ್ರಾನ್ಸ್ ಲಾಪುಜಿಗೆ ಅಂಚದು ಬಕಾರ ನಂಗೆ ತೆತ್ತೊಂಡಿರು ಅಂಚ ಆಂಡು. ಬಾಯ್ ಟೇಕ್ ಕೇರ್. ಅಜ್ಜಗ ಹಚ್ಚಿದ ಬಜ್ಜಿ ಕೊರೊಂದಿಲ್ಲ ಮೂಲೆ ಪದವಿನ ಅಂಗಡಿದ ಕೊರಗಜ್ಜನ ಕಟ್ಟೆ ಅಲ್ಪ ಹಂಚಿದಿದ್ದು ಕೈ ತೆಗೆದು ಎಲ್ಲರಿಗೂ ಒಳ್ಳೇದಾಗ್ಲಿ. ಇದು ಕೊರಗಜ್ಜನ ಕರಿಗಂಧ ಪ್ರಸಾದ ಅಂತ ಹೇಳ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಅಮೆಝಾನಲ್ಲಿ ಆರ್ಡರ್ ಕೊಟ್ಟಿದ್ದೆ ನಮ್ಮ ಬಬ್ಲುಗೆ, ಪಪ್ಪಿಗೆ. ಇದೊಂದು KG ಎಲ್ಲಿಯಾದರೂ ಹೋಗುವಾಗ ಟ್ರಾವೆಲರ್ ಬ್ಯಾಗ್ ಅಂತ ನೋಡಿ ಬಂದಿದೆ. ನೋಡಿ ಇದನ್ನೇನು ಫಿಕ್ಸ್ ಮಾಡಲಿಕ್ಕಿದೆ, ನೋಡಿ ಫಿಕ್ಸ್ ಮಾಡಲಿಕ್ಕಿದೆ. ಹೇಗೆ ಬಂತು, ಎಲ್ಲಿಯಾದರೂ ಹೋಗುವಾಗ ಹೀಗೆ ಸೂಟ್ಕೇಸ್ನಾಗೆ ಇಟ್ಕೊಂಡು ಹೋಗ್ಬೋದು, ಇಲ್ಲದಿದ್ದರೆ KG ಇದ್ದದಲ್ಲ. ಐ ಆಮ್ ಸೋ ಹ್ಯಾಪಿ. ಬಬ್ಲು ಬಬ್ಲು, ನಾವು ಎಲ್ಲಿಗೆ ಬಂದದ್ದು? ಮನೆಗೆ ಬಂದೆವು ಬಬ್ಲು. ನೋಡಿ ನಮ್ಮದೊಂದು ಟ್ರಾವೆಲರ್ KG ರೆಡಿ ಆಯಿತು. ನೋಡಿ ಎಷ್ಟು ಚೆಂದ ಉಂಟು, ಸೂಪರ್. ಭಾರಿ ಚೆಂದ ಉಂಟು. ನಮ್ಮ ಪಿಟ್ಟಿಯನ್ನು ಇದರ ಒಳಗಡೆ ಕುತ್ಕೊಳಿಸ್ಬೋದು.
ನಮ್ಮ ಬಬ್ಲಿಗೊಂದು ಟ್ರಾವೆಲರ್ ಬ್ಯಾಗ್ ರೆಡಿ ಆಯಿತು ನೋಡಿ. ಇದು ನಮಗೆ ಡಿಸ್ಕೋ ಮೀನು ಫ್ರೈ ಮಾಡಬೇಕು. ಮತ್ತು ನನ್ನ ಗಂಡ ಡಿಸ್ಕೋ ಮೀನು ಆಗಲಿ ಮತ್ತು ಪ್ರಾನ್ಸ್ ಆಗಲಿ ತಿನ್ನೋದಿಲ್ಲ, ಯಾಕಂದರೆ ಅವರ ಕಾಲಿಗೆ ಸರ್ಜರಿ ಆಗಿ ಅದೆಲ್ಲ ನಂಜಂತೆ ಆಗೋದಿಲ್ಲಂತೆ. ಹಾಗೆ ಅವರಿಗೋಸ್ಕರ ನಾನು ಇದು ನಂಗು ತಗೊಂಡೆ ಇದನ್ನು ಫ್ರೈ ಮಾಡಲಿಕ್ಕೆ. ದೊಡ್ಡ ನಂಗು ತಗೊಂಡೆ. ಅಲ್ಲಿ ನಾನು ಹೇಳಿದೆಲ್ಲ ಫಿಶ್ ಮಾರ್ಟ್, ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್, ಅಲ್ಲಿ ಒಳ್ಳೆ ಫ್ರೆಶ್ ಮೀನು ಸಿಗ್ತದೆ, ಪದವಿನ ಅಂಗಡಿಯಲ್ಲಿ ಬರ್ತದೆ. ಅದು ಅವರೇ ಕ್ಲೀನ್ ಎಲ್ಲ ಮಾಡಿ ಕೊಡ್ತಾರೆ, ಕಟ್ಟೆಲ್ಲ ಮಾಡಿ ಕೊಡ್ತಾರೆ. ಹಾಗೆ ಇನ್ನು ಇದನ್ನೊಂದು ಫ್ರೈ ಮಾಡೋದು. ಹಾಗೆ ದೊಡ್ಡ ಮಗನಿಗೆ ಚಿಕನ್ ಇದು ಉಂಟು, ಕಬಾಬ್ ಮಾಡ್ತೇನೆ. ಅವನು ಮೀನು ತಿನ್ನುವುದಿಲ್ಲ, ಪ್ರಾನ್ಸ್ ಆದರೆ ತಿಂತಾನೆ. ಈಗ ಸದ್ಯಕ್ಕೆ ನಾನು ಇದೊಂದು ಡಿಸ್ಕೋ ಮೀನಿದೊಂದು ಫ್ರೈ ಮಾಡ್ತೇನೆ ಅಂತ ಹೇಳಿ. ಹಾಗೆಯೇ ನನ್ನ ಮುಖದಲ್ಲಿ ನೋಡ್ತಾ ಇರ್ಬೋದು ನೀವು, ಕರಿಗಂಧ ಪ್ರಸಾದ ಹಾಕಿದೆ. ಅಲ್ಲಿ ಆನ್ ದ ವೇ ಹೋಗುವಾಗಲೇ ಪದವಿನ ಅಂಗಡಿಯಲ್ಲಿ ಕೊರಗಜ್ಜನ ಕಟ್ಟೆ ಸಿಗ್ತದೆ, ಭಾರಿ ಕಾರ್ಮಿಕ ಅದು ಪ್ಲೇಸ್. ಅದು ನಾವು ಎಂತ ಎಣಿಸಿದ್ರು ಕೂಡ ಅದು ಫಲಪ್ರದ ಆಗ್ತದೆ. ಹಾಗೆ ತುಂಬಾ ಖುಷಿ ಆಯ್ತು ಅಲ್ಲಿಗೆಲ್ಲ ಹೋಗಿ. ಬೀಡ ಚಕ್ಕುಲಿ ಎಲ್ಲ ಇಟ್ಟು ಬಂದೆ ನಾನು. ಹಾಗೆ ಓಕೆ ಫ್ರೆಂಡ್ಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಿ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೀಗೇನೆ ನಿಮ್ಮೆಲ್ಲರ ಸಹಕಾರದಲ್ಲಿ ಕೀಪ್ ಸಪೋರ್ಟಿಂಗ್.